ಬೀದಿ ಶ್ವಾನವೊಂದು ಕಾಲಿಗೆ ಗಾಯಗಳಾಗಿ ಕೆಲವು ದಿನಗಳಿಂದ ಉಡುಪಿ ಮಿತ್ರ ಆಸ್ಪತ್ರೆಯ ಬಳಿ ಅಸಹಾಯಕ ಸ್ಥಿತಿಯಲ್ಲಿ ದಿನಗಳನ್ನು ಕಳೆಯುತ್ತಿತ್ತು. ಶ್ವಾನದ ಅಸಹಾಯಕ ಪರಿಸ್ಥಿತಿ ಕಂಡು ಮರುಗಿದ ಪ್ರಾಣಿಪ್ರಿಯರಾದ ಅನೀಶ್, ಭರತ್, ಸುಮನ, ನಿಖಿತಾ ಪೂಜಾರಿ, ಮಂಜುಳಾ ಕರ್ಕೇರ ಅವರು ಶ್ವಾನವನ್ನು ವಶಕ್ಕೆ ಪಡೆದು ಖಾಸಗಿ ಪಶು ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆಗೆ ಒಳಪಡಿಸಿದ್ರು. ಆ ಬಳಿಕ ಮಣಿಪಾಲದ ಶ್ವಾನ ಪುನರ್ವಸತಿ ಕೇಂದ್ರದಲ್ಲಿ ಆಶ್ರಯ ಒದಗಿಸಿದ್ರು. ಬಬಿತಾ ಮಧ್ವರಾಜ್ ಅವರು ಚಿಕಿತ್ಸಾ ವೆಚ್ಚವನ್ನು ಭರಿಸಿದ್ರು. ಪ್ರಾಣಿಪ್ರಿಯರ ಪ್ರಾಣಿದಯೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಯಿತು. ಕಾರ್ಯಾಚರಣೆಗೆ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡ್ ಅವರು ಶ್ವಾನ ಸಾಗಿಸಲು ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಿ ನೆರವಾದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಬೀದಿ ನಾಯಿ ಅಪಘಾತಕ್ಕೊಳಗಾಗಿತ್ತು. ಅದು ನಮ್ಮ ಉಡುಪಿಯ ಪರಿಸರದಲ್ಲಿ ಮಿತ್ರಪ್ರಿಯ ಆಸ್ಪತ್ರೆಯ ಪರಿಸರದಲ್ಲಿರುವಂಥ ಒಂದು ಬೀದಿ ನಾಯಿ. ಅದನ್ನು ನಾವಿವತ್ತೊಂದು ಬಬಿತಾ ಮಧ್ವರಾಜ್ ಅವರ ಮಾರ್ಗದರ್ಶನದಲ್ಲಿ ಖಾಸಗಿ ಆಸ್ಪತ್ರೆಗೆ ತಗೊಂಡೋದ್ವಿ. ಅಲ್ಲಿ ಅದನ್ನು ಡಾಕ್ಟರ್ಸ್ ಹೇಳಿದ್ರು ಅದರ ಕಾಲನ್ನು ಆ್ಯಂಪ್ಯೂಟ್ ಮಾಡಬೇಕಂದಿದ್ದಾರೆ. ಅದಕ್ಕೋಸ್ಕರ ಕಾಲಾವಕಾಶ ಕೇಳಿದ್ದಾರೆ. ನಾವು ಅದಕ್ಕೋಸ್ಕರ ಆ ನಾಯಿಯನ್ನು ನಾವು ನಾಗರಿಕ ಸಮಿತಿಯ ಸರ್ ನಿತ್ಯಾನಂದ ಸರ್ ಅವರ ಸಹಾಯದಿಂದ ಫಾಸ್ಟರ್ ಕೇರಲ್ಲಿ ಮಣಿಪಾಲದಲ್ಲಿ ಬಿಟ್ಟಿದ್ದೀವಿ. ಮುಂದೆ ಅದಕ್ಕೆ ಏನು ಮಾಡಬೇಕಂತ ಡಾಕ್ಟರ್ಸ್ ಹೇಳಿದ್ದಾರೆ. ಅದೇ ಥರ ಅವರ ಮಾರ್ಗದರ್ಶನದಲ್ಲಿ ನಾವು ಅದರ ಮುಂದಿನ ಏನು ಚಿಕಿತ್ಸೆ ಎಲ್ಲ ಇದೆ ಅದನ್ನು ಮಾಡೋಕ್ಕೆ ನಾವು ಮುಂದೆ ಏನು ಕಾಲಾವಕಾಶ ಕೇಳಿದ್ದಾರೆ. ಅದಕ್ಕೋಸ್ಕರ ಆ ಟೈಮಲ್ಲಿ ನಾವು ಅದನ್ನು ಏನೆಲ್ಲ ಬೇಕು ಅದನ್ನು ನಾವು ಮಾಡಿ